ಅತ್ಯಂತ ರುಚಿಕರ ಆಹಾರಗಳ ಪೈಕಿ ಮೀನು ಕೂಡ ಒಂದಾಗಿದೆ. ಸಾಮಾನ್ಯವಾಗಿ ದೊಡ್ಡ ಮೀನುಗಳಿಗಿಂತ ಸಣ್ಣ ಗಾತ್ರದ ಮೀನುಗಳು ಹೆಚ್ಚು ರುಚಿಕರವಾಗಿರುತ್ತದೆ ಎಂದು ಮೀನು ಪ್ರಿಯರು ಹೇಳುವುದುಂಟು. ಮಂಗಳೂರು, ಉಡುಪಿ ಸೇರಿದಂತೆ ಕರಾವಳಿ ಭಾಗಗಳಲ್ಲಿ ಮೀನಿಲ್ಲದೆ ಊಟ ಬಹಳ ಅಪರೂಪ ಎಂದೇ ಹೇಳಬಹುದಾಗಿದೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ಸಸ್ಯಾಹಾರಿಗಳು ಕೂಡ ಮೀನಿನ ಮಾತ್ರೆ ಸೇವಿಸುವ ಮೂಲಕ ಮೀನಿನಲ್ಲಿರುವ ಆರೋಗ್ಯದ ಅಂಶಗಳನ್ನು ಒಪ್ಪುತ್ತಾರೆ. ಬಹಳಷ್ಟು ಸಸ್ಯಾಹಾರಿಗಳು ಕೂಡ ಮೀನು ಒಂದು ಅತ್ಯುತ್ತಮ ಆಹಾರ ಎನ್ನುವುದನ್ನು ಒಪ್ಪುತ್ತಾರೆ. ಏಕೆಂದರೆ ಮೀನಿನಿಂದ ನಮ್ಮ ದೇಹಕ್ಕೆ ಅದ್ಭುತ ಪ್ರಯೋಜನಗಳಿವೆ. ಸಣ್ಣ ಮೀನುಗಳನ್ನು ಸೇವಿಸುವುದು ಹೃದಯದ ಆರೋಗ್ಯಕ್ಕೆ ಉತ್ತಮವಾಗಿದೆ. ನಮ್ಮ ದೇಹದಲ್ಲಿರುವ ಟ್ರೈಗ್ಲಿಸರೈಡ್ ಪ್ರಮಾಣವನ್ನು ಕಡಿಮೆ ಮಾಡಲು ಮೀನು ಸಹಕಾರಿಯಾಗಿದೆ. ಹೃದಯದ ಆರೋಗ್ಯವನ್ನು ಕಾಪಾಡಲು ಮೀನು ಬಹಳಷ್ಟು ಸಹಕಾರಿಯಾಗಿದೆ. ಮನುಷ್ಯನ ದೇಹದ ಹೃದಯ ರಕ್ತನಾಳಗಳ ವ್ಯವಸ್ಥೆಗಳನ್ನು ಸರಾಗಗೊಳಿಸಲು ಮೀನು ಅತ್ಯಂತ ಸಹಕಾರಿಯಾಗಿದೆ. ದೇಹದ ಜೀವಸತ್ವಗಳ ಉತ್ತೇಜನಕ್ಕೆ ಸಹಕಾರಿಯಾಗುವ ಮೀನಿನಲ್ಲಿ ಸಮೃದ್ಧವಾದ ಪೋಷಕಾಂಶಗಳಿವೆ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.